ಹಾವು ಹಿಡಿಯುವ ಮೂಲಕ ಸ್ನೇಕ್ ಮುಸ್ತಾ ಎಂದೇ ಚಿರಪರಿಚಿತರಾಗಿದ್ದ ಉಪ್ಪಿನಂಗಡಿ ನಿವಾಸಿ ಎಂಆರ್ ಮಹಮ್ಮದ್ ಮುಸ್ತಫಾ ನಾಗರ ಹಾವಿನ ಕಡಿತದಿಂದ ಮೃತಪಟ್ಟಿದ್ದಾರೆ. ನೆಕ್ಕಿಲಾಡಿ ಗ್ರಾಮದ ಬೋಳಂತಿಲ ಹೊಸ ಕಾಲೋನಿ ನಿವಾಸಿ ಎಂಆರ್ ಮುಸ್ತಫಾ ವೃತ್ತಿಯಲ್ಲಿ ಆಟೋ ರಿಕ್ಷಾ ಚಾಲಕರಾಗಿದ್ದು, ಇವರು ವಿಷಕಾರಿ ಹಾವುಗಳನ್ನು ಹಿಡಿದು ರಕ್ಷಿಸಿ ಕಾಡಿಗೆ ಬಿಡುವುದನ್ನು ಹವ್ಯಾಸವನ್ನಾಗಿ ಮಾಡಿಕೊಂಡಿದ್ರು. ಬೆಳ್ತಂಗಡಿ ತಾಲೂಕಿನ ನೇಜಿಕಾರಿನ ಮನೆಯೊಂದಕ್ಕೆ ನಾಗರ ಹಾವು ಬಂದಿತ್ತು. ಮನೆ ಮಂದಿ ಮುಸ್ತಫಾಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಿದ್ರು. ಸ್ಥಳಕ್ಕೆ ತೆರಳಿದ ಮುಸ್ತಫಾ ಹಾವು ಹಿಡಿಯುತ್ತಿದ್ದ ಸಂದರ್ಭ ಹಾವು ಕಚ್ಚಿತ್ತು. ಇದರಿಂದ ವಿಷವೇರಿ ತೀವ್ರ ಅಸ್ವಸ್ಥಗೊಂಡಿದ್ದ ಮುಸ್ತಫನನ್ನ ಪುತ್ತೂರು ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ತೆರೆದುಕೊಂಡು ಹೋಗುತ್ತಿದ್ದಾಗ ಮಾರ್ಗ ಮಧ್ಯ ಮುಸ್ತಫಾ ಕೊನೆ ಉಸಿರೆಳೆದಿದ್ದಾರೆ. ಹಲೋ